ವಿಟ್ಲ ಸಮೀಪದ ಪುಣಚ ಪರ್ಯಲ್ ತಡ್ಕ ಗಣೇಶ್ ಕಾಂಪ್ಲೆಕ್ಸ್ನ ಪ್ರಥಮ ಮಹಡಿಯಲ್ಲಿ ವಿಟ್ಲದ ಬ್ರಹ್ಮಶ್ರೀ ವಿವಿಧೋದ್ದೇಶ ಸಹಕಾರಿ ಸಂಘದ ಪುಣಚ ಶಾಖೆಯನ್ನು ಉದ್ಘಾಟಿಸಲಾಯಿತು. ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಆಶೀರ್ವಚನ ನೀಡಿದ ಕಾನ್ಯನ ಗ್ರಾಮದ ಕಣಿಯೂರು ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರದ ಶ್ರೀ ಮಹಾಬಲ ಸ್ವಾಮೀಜಿ ಅವರು ಪರಿಶುದ್ಧ ಮನೋಭಾವವನ್ನು ಹೊಂದಿರುವ ವ್ಯಕ್ತಿಗಳು ಸಮಾಜಕ್ಕೆ ಉತ್ತಮ ಸೇವೆಯನ್ನು ನೀಡುತ್ತಾರೆ. ವಿಭಿನ್ನತೆಯಲ್ಲೂ ಏಕತೆಯನ್ನು ಸಾಧಿಸುವ ಸಹಕಾರಿ ತತ್ವದಲ್ಲಿ ಯಶಸ್ಸು ನಿಶ್ಚಿತ. ಆರ್ಥಿಕ ಸಂಪತ್ತನ್ನು ಹೊಂದಿರುವವರು ಸಂಘಕ್ಕೆ ಸಹಕಾರ ಮಾಡಿದಾಗ ಬಡವರಿಗೆ ಸಹಕಾರಿಯಾಗ್ತದೆ ಎಂದು ಹೇಳಿದರು. ಕಾಸುಂಡು ಹಾಗೆ ಬ್ಯಾಂಕ್ ಇಡಬಾರ್ದು, ಅತನು ಫೈನಾನ್ಸ್ ಇಡಬಾರ್ದು, ಅಕ್ಕಳು ಅಡ್ರೆಸ್ ಬಗಡಾಪನಿಗೆ ಇಂಜಿನಿಯರಿಂಗ್ ಸಂಘಗಳಿಗೆ ಪಾಡಿನ ಐಟು ಮುಂಜಾತಿ ಆ ಸಂಘ ಇನ್ನು ಬೆಳೆಪಾದು ವ್ಯವಸಾಯ ಬಂದು ಬೇಸಾಯ ಬಂದು ಐಟು ವೃದ್ಧಿ ಬಂದದು ఆయన ಬೇರೆ ಬೇರೆ ರೀತಿಯ ಸಾಲ ಅತನ ವ್ಯವಹಾರವು ఆయన ಉಪಯೋಗ ಬಂದದು ಐದು ಲಾಭ ಪಡೆಯಲು ಸಾಧ್ಯ ನಂತರ ಮಲ್ಲಾಪು ನಂತರ ಮಲ್ಲಾಗುವಂತೆ ಸಂಘವು ಸಹಾಯ ಮಾಡಿಕೊಡು ಸಂಘದ ಪಾಪದಲ್ಲಿ ಸಹಾಯ ಮಾಡಿಕೊಂಡು ಒಂದು ರೀತಿಯ ಸಹಕಾರ ಸಂಗಮ ಇತ್ತು. ಸಹಕಾರ ಸಂಘಗಳಿಗೆಲ್ಲ ಕೋಟಿಗಟ್ಟಲೆ ಇದ್ದಾನೆ. ಮಣಿಲ ಚರ್ಚ್ ಧರ್ಮಗುರು ಪ್ರಕಾಶ್ ಪಾಲ್ವ ಡಿಸೋಜಾ ಅವರು ಮಾತನಾಡಿ, ವಿಟ್ಲದಲ್ಲಿರುವ ಸಂಘವು ಪುಣಚದಲ್ಲಿ ಶಾಖೆಯನ್ನು ತೆರೆದು ಹಳ್ಳಿಯ ಪ್ರಗತಿಗೆ ಕೈಜೋಡಿಸುವಂತಾಗಿದೆ. ಯಾವುದೇ ಭೇದವಿಲ್ಲದೆ ಎಲ್ಲರೂ ಸಹಕಾರಿ ತತ್ವದ ಆಧಾರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈ ಸಂಘದ ಪ್ರಯೋಜನವನ್ನ ಪಡೆದುಕೊಳ್ಳಬೇಕು ಎಂದರು. ಸಹಕಾರಿ ಸಂಘ ಅಭಿವೃದ್ಧಿಗೊಳ್ಳಲೆಂದು ನನ್ನ ಒಂದು ಆಶೆಯಾಗಿದೆ. ಅವರು ಒಟ್ಟಾಗಿ ಸೇರೋಣ, ಒಂದು ಅಭಿವೃದ್ಧಿಯನ್ನು ಮಾಡೋಣ ಅಂತ ನನ್ನ ಬೇಡಿಕೆ ಆಗಿದೆ. ನಾವು ಈ ಸಮಾಜದಲ್ಲಿ ಜೀವಿಸ್ತೇವೆ. ಈ ಸಮಾಜದಲ್ಲಿ ಜೀವಿಸುತ್ತಿರುವಾಗ ನಾವು ಒಟ್ಟಾಗಿ ಎಲ್ಲ ಧರ್ಮದ ಮುಖಂಡರು ಸೇರಿ ಒಂದು ಉತ್ತಮ ಒಂದು ಸಮಾಜವನ್ನು ಸ್ಥಾಪಿಸಲು ನಾವು ಮುಂದಾಗಬೇಕು. ಈ ಒಂದು ಬಿಲ್ಲವ ಸಂಘ ಇದಕ್ಕೆ ಒಂದು ಬುನಿಯಾದನ್ನು ಹಾಕಿದ್ದಾರೆ. ಅದಕ್ಕೆ ನಾವು ಕೃತಜ್ಞತೆ ಸಲ್ಲಿಸ್ತೇನೆ. ಈ ಪರಿಸರ ಉತ್ತಮ ಪರಿಸರ, ಒಂದು ಉತ್ತಮ ಪರಿಸರ. ಕ್ಯಾಂಪ್ಕೋ ಅಧ್ಯಕ್ಷ ಎಸ್ಆರ್ ಸತೀಶ್ ಚಂದ್ರ ಭದ್ರತಾ ಕೊಠಡಿ ಉದ್ಘಾಟಿಸಿ ಮಾತನಾಡಿ, ಸಂಘಗಳು ಸದಸ್ಯರಿಗೆ ಅತ್ಯುತ್ತಮ ಅನುಕೂಲಗಳನ್ನು ನೀಡಿದೆ. ಚಕ್ರಬಡ್ಡಿಯಿಂದ ತತ್ತರಿಸಲ್ಪಟ್ಟ ಬಡ ರೈತರನ್ನು ಉದ್ಧರಿಸಿದೆ. ಸಂಘ ಲಾಭ ಗಳಿಸಿದಲ್ಲಿ ಆಡಳಿತ ಮಂಡಳಿಯ ಪದಾಧಿಕಾರಿಗಳಿಗೆ ಮತ್ತು ಸದಸ್ಯರಿಗೆ ಸಮಾನವಾಗಿ ಲಾಭಾಂಶ ಸಿಗುತ್ತದೆ ಎಂದರು. ಬ್ರಹ್ಮಶ್ರೀ ನಾರಾಯಣ ಗುರುಗಳು ಬಂದು ನನಗೆ ಆಧ್ಯಾತ್ಮದ ಒಂದು ಚಿಂತನೆಯನ್ನು ಕೊರಮಂಚಿನ ಒಂದು ವ್ಯವಸ್ಥೆ ಇತ್ತನ ನನ್ನ ಶಿಷ್ಯವರ್ಗ ಬಂದದ್ದು ನಮ್ಮ ಬ್ರಾಂಚ್ ಮಂತ್ರಿಕೊಂಡ ಬಹುಶಃ ನಮ್ಮ ಜೀವನ ಐದು ಮಲ್ಲ ಒಂದು ಸಾರ್ಥಕ ಜೀವನ ಐತಿ ಆಗಿರುತ್ತದೆ. ಇನ್ನೇ ಈ ವರ್ಗದ ಈ ಬ್ರಹ್ಮಶ್ರೀ ಹಿಂದಕ್ಕೆ ಸೇರಿನ ಭಕ್ತರ ನಗಲು ಮಾತೆ ನಮ್ಮ ಮಾತೆಲ್ಲ ಒಂದೇ ಭಾರತ ಮಾತದ ಜೋಗುಗಳನ್ನು ಕರೆಯುತ್ತಂತೆ ನಮ್ಮ ಸಂಸಾರ. ನಾನು ಡೆಲ್ಲಿ ಬಾಂಬೆಗೆ ಹೋದಾಗ ಭಾರತ್ ಬ್ಯಾಂಕ್ ಹೋಗ್ತಿದ್ದೆ. ಭಾರತ್ ಬ್ಯಾಂಕ್ ನಮ್ಮ ಭಾರತ್ ಬ್ಯಾಂಕ್ ಬಾಯ್ ಮಲ್ಲ ಬ್ಯಾಂಕ್ ಇನ್ನೇನು ಮಾಡೆಲ್ ಬ್ಯಾಂಕ್ ನಮ್ಮದು ಕುಡ್ಲಾಗ ಪೊಂಡ ಗೋಕರ್ಣೇಶ್ವರ ಅರ್ಬನ್ ಬ್ಯಾಂಕ್ ಹೋಗ್ತೇವೆ. ಅವ್ರಿಗೆ ಶೋಭದ ಬ್ಯಾಂಕ್ ಇಲ್ಲಿ ಜನ ಎರಡು ಜಿಲ್ಲೆ ಇಲ್ಲ ಬಾರಿ ಪುದರ್ ಹೋಯ್ತು ಬ್ಯಾಂಕ್. ಸಂಘದ ಅಧ್ಯಕ್ಷ ಸಂಜೀವ ಪೂಜಾರಿ ಎನ್ನವರು ಅಧ್ಯಕ್ಷತೆಯನ್ನ ವಹಿಸಿ ಆನಿವಾಸಿ ಭಾರತೀಯ ಅರವಿಂದ ಸುವರ್ಣ ಪ್ರಥಮ ಠೇವಣಿ ಪತ್ರವನ್ನ ಬಿಡುಗಡೆ ಮಾಡಿ ಶಿವಪ್ಪ ಪೂಜಾರಿ ನಾಟೆಕಲ್ಲು ಅವರಿಗೆ ನೀಡಿದ್ರು. ಪುತ್ತೂರು ಶಾಸಕ ಸಂಜೀವ ಮಠಂದೂರ್ ಅವರು ಶಾಖೆಯನ್ನ ಉದ್ಘಾಟಿಸಿದ್ರು. ಇದೇ ಸಂದರ್ಭ ಕಟ್ಟಡ ಮಾಲೀಕ ರವೀಂದ್ರ ಶೆಟ್ಟಿ ಅವರನ್ನ ಕೂಡ ಗೌರವಿಸಲಾಯಿತು. ಇನ್ನು ಈ ಸಂದರ್ಭ ಪುಣಚ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪ್ರತಿಭಾ ಶ್ರೀಧರ್ ಶೆಟ್ಟಿ, ಉಪಾಧ್ಯಕ್ಷ ಮಹೇಶ್ ಶೆಟ್ಟಿ ಬೈಲುಗುತ್ತು, ಉದ್ಯಮಿ ಎ ಅಬ್ದುಲ್ ಹಾಜಿ ಕುಟ್ಟಿತಡ್ಕ, ವಿಟ್ಲ ಗ್ರಾಮೀಣ ಬ್ಯಾಂಕ್ ನಿವೃತ್ತ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಚೆನ್ನಪ್ಪ ಪೂಜಾರಿ, ಉದ್ಯಮಿ ದೇವದಾಸ್ ಪೂಜಾರಿ ಅಡ್ಯನಡ್ಕ, ಪುಣಚ ಕೋಟಿ ಚೆನ್ನಯ್ಯ ಬಿಲ್ಲವ ಸಂಘದ ಅಧ್ಯಕ್ಷ ರಾಮಕೃಷ್ಣ ಮೂಡಂಬೈಲು, ಸಂಘದ ಉಪಾಧ್ಯಕ್ಷ ಬಾಬು ಕೆವಿ, ನಿರ್ದೇಶಕರಾದ ಡಾ ಗೀತಾ ಪ್ರಕಾಶ್ ಎ, ರಮೇಶ್ ಕುಮಾರ್ ಆರ್ಎಸ್ಎಸ್, ಸಂಜೀವ ಪೂಜಾರಿ ಎಂ, ರವಿ ಬಿಕೆ, ರಾಘವ ವಿ, ಅಭಿಜಿತ್ ಜೆ, ಶ್ರೀಧರ್ ಬಿ, ಮಾಧವ ವಿ, ವನಿತಾ ಚಂದ್ರಹಾಸ ಸುವರ್ಣ, ಸಹಕಾರಿ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜಯಂತ್ ಪಿ, ವಿಟ್ಲ ಬಿಲ್ಲವ ಸಂಘದ ಅಧ್ಯಕ್ಷ ಜಗದೀಶ್ ಬಿ ಪಾಣೆಮಜಲು ಮತ್ತಿತರರು ಭಾಗವಹಿಸಿದ್ರು. ಮಹಮ್ಮದ್ ಅಲಿ, ವಿ4 ನ್ಯೂಸ್ 24/7 ವಿಟ್ಲ.